ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ವತಿಯಿಂದ ತಿಂಗುಲ್ದ ಚಾವಡಿ ತಮ್ಮನ ಪುರಸ್ಕಾರ ಮತ್ತು ಸಾಧಕ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಮಂಗಳೂರಿನ ಉರ್ವಸ್ಟೂರ್ನಲ್ಲಿರುವ ತುಳು ಭವನದ ಸಿರಿ ಚಾವಡಿಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಲೋಕೇಶ್ ಬೊಳ್ಳಾಚಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ತುಳು ಭಾಷೆಯನ್ನ ತುಳುವರಾಗಿ ನಾವು ಉಳಿಸಿ ಬೆಳೆಸಬೇಕು. ಇತ್ತೀಚಿನ ದಿನಗಳಲ್ಲಿ ಸಾಧನೆ ಮಾಡಬೇಕು. ತುಳುವಿನಲ್ಲಿ ಏನಾದರೂ ಮಾಡಬೇಕು ಎನ್ನುವವರಿಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ದಯಾನಂದ್ ಕತ್ತಲ್ಸ್ ರವರು ಪ್ರೋತ್ಸಾಹವನ್ನು ನೀಡುತ್ತಿರುವುದು ಸಂತೋಷದ ವಿಚಾರ ಎಂದು ಹೇಳಿದರು. ತುಳುಕು ಮಾನ್ಯತೆ ಕೊರಂದೆ ಅಂಚಾಲಿ ಇನಿ ಮಾನ್ಯತೆ ತಿಕ್ಕೋಲುಂಡ ಇನಿ ತುಳುದ ಬಗ್ಗೆ ಕಲ್ಪನೆ ತಿದಳುಂಡ ಒಂದು ಆತ ತುಳುದ ಬಗ್ಗೆ ಒಂದು ಸಾಧನೆ ಮಲ್ಕೊಡು ಬಂದಂಡ ನಮಗೆ ಪೂರಕವಾಯಿನ ವಾತಾವರಣ ಇನಿ ಮಸ್ತ್ ಜನಕ್ಕೆ ಅವಕಾಶ ತತ್ತೋದುಂಟು ಬಂದಂಡ ಸರಿಯಾದ ಎದುರು ಒಂದು ಲೀಡರ್ ಇಜ್ಜೆನಂಡ ಅವಕಾಶ ವಂಚಿತರಾಗಬೇಕು. ತುಳು ಕ್ಷೇತ್ರಡು ಅವಕಾಶ ಖಂಡಿತವಾದ ಉಂಟು. ಈ ದಾಯಿನ ಬಂಡ ತುಳು ಕ್ಷೇತ್ರಡು ಮಸ್ತ್ ಜನ ಈ ಸಾಧನೆ ಮಂತ್ರಿ ಸಾಧಕರು ನನಾದು ಜನ ತುಳುಕು ಪ್ರಾಧಾನ್ಯತೆ ಕೊರಡು ಬರ್ಬಿಡ ದೃಷ್ಟಿಡ್ ಇನಿ ತುಳು ಚಿತ್ರದ ಅಧ್ಯಕ್ಷರಲ್ಲೇ ದಯಾನಂದ ಕತ್ತಲ್ಸ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ದಯಾನಂದ್ ಕತ್ತಲ್ಸ್ ಅವರು ಮಾತನಾಡಿ, ಇವತ್ತು ನಡೆಯುತ್ತಿರುವ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಯುವಕರಿಗೆ ಪ್ರೇರಣೆಯಾಗಬೇಕು. ಆ ಯುವ ಜನಾಂಗ ನಮ್ಮ ಅಪ್ಪೆ ಭಾಷೆಯಾಗಿರುವ ತುಳುವನ್ನ ಉಳಿಸಿ ಬೆಳೆಸಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದ ವಿರೋಧ ಭಂಗ ಅತ್ಯಂತ ಈ ಕಾರ್ಯಕ್ರಮದ ಆಶಯ ಸರಿಯಾದ ಅರ್ಥ ಮತ್ತು ನಿಗುಲು ಎಂಚೆ ಈ ಕಾರ್ಯಕ್ರಮದ ಸುಳ್ಳು ಅಕೇರಿ ಪಟ್ಟ ಹುಲ್ಲುದು ಐದು ಪ್ರಮುಖ ಒಬ್ಬರ ಅವು ತುಂಬದ ದಿನಗಳನ್ನು ನಿಗುಲಿಗೆ ಮೌಲ್ಯಯುತವಾದವು ತೋಜಿದು ಬರಬಹುದು. ಪಂಚದ್ರಾವಿಡ ಭಾಷೆಗಳು ಒಂಜಾಯಿನ ಚೇತನ ಭಾಷೆ ನಮ್ಮದು 54 ಶಿಲಾಶಾಸನ ತಿಂಗಳನ್ನ ಐದು ಅತಿ ಹೆಚ್ಚಿನ ಶಿಲಾಶಾಸನಗಳು ನಮ್ಮ ತುಳು ರಾಜ್ಯ ಉಲ್ಲೇಖಿತ ಚೇತನ ತುಳು ಭಾಷೆ ಅಸಂಖ್ಯ ತುಳು ಲಿಪಿಕ ಕಟ್ಟು ಗಾಡೆಯೊಳಗಿನ ಚೇತನ ತುಳು ಭಾಷೆ ನಮ್ಮವು. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ ಸಾಧಕರಿಗೆ ತಿಂಗುಲ್ದ ಚಾವಡಿ ತಮ್ಮನ ಪುರಸ್ಕಾರವನ್ನ ನೀಡಲಾಯಿತು. ಬಳಿಕ ತುಳುವೇರ್ ಕುಡ್ಲಾ ವತಿಯಿಂದ ರಿಷಿ ಸಾಮಾಜಿಕ ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಳ್ತಂಗಡಿ ಇದರ ಸಹಭಾಗಿತ್ವದಲ್ಲಿ ನಡೆದ ಸಭಿ ಸವಾಲ್ ಕಾರ್ಯಕ್ರಮದ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಸಂಘದ ಉಪಾಧ್ಯಕ್ಷರಾದ ಸ್ವರ್ಣ ಸುಂದರ್, ಪತ್ರಕರ್ತರಾದ ಮೋಹನ್ ದಾಸ್ ಮರಕಡ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟರ್ ಕವಿತಾ, ಸದಸ್ಯ ಸಂಚಾಲಕರಾದ ನಾಗೇಶ್ ಕುಲಾಲ್ ಕುಳಾಯ್, ತುಳುವೇರ್ ಕುಡ್ಲಾ ಸಂಘಟನೆಯ ಸ್ಥಾಪಕರಾದ ಪ್ರತೀಕ್ ಪೂಜಾರಿ, ಖ್ಯಾತ ಗಾಯಕಿ ಕಲಾವತಿ ದಯಾನಂದ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.